ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಅದರ ಜೊತೆಗೆ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ. ವೀಕ್ಷಕರೇ, ಈ ಆಹಾರ ಎಂಬುದು ಏನಿದೆ ಅದು ಚೆನ್ನಾಗಿ ಒಂದು ರುಚಿ ಕೊಡಬೇಕಾದ್ರೆ ಅದು ಯಾರು ಕುಕ್ ಮಾಡ್ತಾರೆ ನೋಡಿ, ಅವರ ಕೈ ರುಚಿಯಲ್ಲಿ ಅಡಗಿದೆ. ಸೊ ಹಾಗಿರುವಾಗ ನಮ್ಮ ಕೈ ರುಚಿ ಯಾವ ರೀತಿ ಬರುತ್ತೆ ಅದು ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ರೆಡಿ ಆಗುತ್ತೆ. ಆ್ಯಂಡ್ ಅದು ಪ್ರಿಪೇರ್ ಮಾಡ್ಲಿಕ್ಕೆ ಒಬ್ರು ಗೆಸ್ಟ್ ಅಂತೂ ಖಂಡಿತ ಇರ್ತಾರೆ. ಅಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ಗೆಸ್ಟ್ ಆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ತೊಂದರೆ ಇಲ್ಲ, ಕೊರೋನಾದಿಂದ ದೂರ ಇದ್ದೀವಿ. ಹಾಗೆ ಕೊರೋನಾದಿಂದ ದೂರ ಇದ್ದೀವಿ. ಸೇಫ್ ಇದ್ದೀರಾ? ಹೌದು. ವೆರಿ ನೈಸ್, ವೆರಿ ನೈಸ್. ಸೊ ಹಾಗಿರುವಾಗ ಇವತ್ತು ಏನ್ ನಮ್ಮ ಅಡುಗೆ ಮನೆಯಲ್ಲಿ ಸ್ಪೆಷಲ್? ಈಗೊಂದು ಸ್ಪೆಷಲ್ ಆಗಿ ಒಂದು ಎಗ್ ರೆಸಿಪಿ ಮಾಡುವ ಅಂತ ಹೇಳಿದ್ದೇನೆ. ಈ ಮಕ್ಕಳಿಗೆ ನಾವು ಹೇಳಿದಾಗೆ ಸ್ವಲ್ಪ ನಾನ್ ವೆಜ್ ಕೊಡಬಾರ್ದು, ಆದ್ರೂ ಅವರಿಗೂ ಬೋರ್ ಆಗಬಾರ್ದಲ್ಲ. ಎಗ್ ಹೆಲ್ದಿ. ಹಾಗೆ ಎಗ್ಗಲ್ಲಿ ಒಂದು ಎಗ್ ಸಾಮಾನ್ಯ ಎಲ್ಲ ರೀತಿಯದು ಮಾಡ್ತೇವೆ. ಎಗ್ಗಲ್ಲಿ ಒಂದು ಡಿಫ್ರೆಂಟ್ ಆಗಿ ಎಗ್ ಮಸಾಲ ವಡ ಮಾಡುವ ಅಂತಿದ್ದೆ ನಾನು. ಎಗ್ ಮಸಾಲ ವಡ, ಎಗ್ ಬೋಂಡಾ ಅಂತ ಸಹ ಹೇಳ್ಬೋದು, ಬಟ್ ವಿತ್ ಮಸಾಲ. ಇನ್ನೊಂದು ರೆಸಿಪಿ, ಇನ್ನೊಂದು ಅದರ ನಂತರ ಎಲ್ಲ ಸಹ ಆಯಿಲ್ ಮಸಾಲ ಎಲ್ಲ ಬೇಡ ಹೇಳಿ ಏನಾದರೂ ಒಂದು ಡಿಫ್ರೆಂಟ್ ಮಾಡೋಣ ಹೆಲ್ದಿ ಅಂತ ಹೇಳಿ, ಅದಕ್ಕೆ ಅವಲಕ್ಕಿಯಲ್ಲಿ ಮಕ್ಕಳಿಗೊಂದು ಉಂಡೆ ಮಾಡಿ ತೋರಿಸುವ ಅಂತಿದೆ ನಾನು. ಓಕೆ, ಎರಡು ಕೂಡ ಡಿಫ್ರೆಂಟ್. ಹೌದು. ಹಾಗಾದ್ರೆ ಹೋಗುವ ನಮ್ಮ ಕಿಚನ್. ರೆಡಿ ಹೋಗುವ. ಓಕೆ ಮೇಡಮ್. ಸೊ ಫಸ್ಟ್ ನಾವು ಮಾಡ್ತಾ ಇರೋದು ಎಗ್ ಮಸಾಲ. ಓಕೆ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಸ್ಟಾರ್ಟ್ ಮಾಡುವ ಎಲ್ಲ. ಮೇನ್ ಎಗ್ ಬೇಯಿಸ್ಕೊಳ್ಬೇಕು. ಎಗ್ಗನ್ನು ಬೇಯಿಸಿ ಮೇನ್ ಒಂದು ಇದರ ಕಟ್ಟಿಂಗ್ ಬೋಂಡಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಮೇನ್ ಅಂದರೆ ಕಟ್ ಮಾಡಿ ಇದರದ್ದು ಒಳಗಿದ್ದು ಹಳದಿದ ಅಂಶ ಇದೆಯಲ್ಲ ಅದನ್ನು ತೆಗೆದಿಟ್ಕೊಳ್ಬೇಕು. ನಾವು ಸಪ್ರೇಟ್ ಇಡಬೇಕು. ಹೌದು, ಅದನ್ನು ಸಪ್ರೇಟ್ ಇಡಬೇಕು. ಸೊ ಬೇಯಿಸಿದ ಮೊಟ್ಟೆನೇ ಯೂಸ್ ಹೌದು, ಮೊಟ್ಟೆ ಬೇಯಿಸಿ ಒಂದು ಈ ಟೈಪ್ ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವೀಗ ಮಸಾಲ ಬೋಂಡಕ್ಕೆ ಒಂದು ಶೇಪ್ ಬರಬೇಕಲ್ಲ, ಹಾಗೆ ಈ ಹಳದಿ ಭಾಗವನ್ನು ತೆಗೆದಿಟ್ಕೊಳ್ಬೇಕು. ಯೂಸ್ ಇದೆ, ಅದರಲ್ಲೂ ಯೂಸ್ ಇದೆ. ಮತ್ತು ಈ ಹಳದಿ ಭಾಗನ ಯಾಕೆ ತೆಗೆದುಕೊಂಡು ಹೇಳೋದು ನೆಕ್ಸ್ಟಲ್ಲಿ ಹೇಳ್ತೇನೆ ನಾನು. ಈಗೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಇದಕ್ಕೀಗ ಸ್ಟಫಿಂಗ್, ನಮಗೀಗ ಇದಕ್ಕೆಲ್ಲ ಸ್ಟಫ್ ಮಾಡಲಿಕ್ಕಿದೆ. ಈಗ ಹಳದಿ ಭಾಗ ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಬೇಯಿಸಿದ್ದು ಆಲೂಗಡ್ಡೆ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಸಹ ಅದು ಕೂಡ ಹಾಕೊಳ್ಬೇಕು. ಈ ಹಳದಿ ಭಾಗ ಸ್ಟಫಿಂಗ್ ಯೂಸ್ ಆಗುತ್ತೆ ಅದಕ್ಕೆ. ಹೌದು, ಹೇಳಿದಾಗ ಏನಾದರೂ ಡಿಫ್ರೆಂಟ್ ಇರಬೇಕಲ್ಲ ಏನಾದರೂ, ಹಾಗೆ. ಮತ್ತು ಇದಕ್ಕೆ ಸ್ವಲ್ಪ ಈಗ ಶುಂಠಿ ಹಾಕೊಳ್ತಾ ಇದ್ದೆ ನಾನು. ಫ್ಲೇವರ್ ಬರಲಿಕ್ಕೆ ಅಷ್ಟೇ. ಬೇಕಾದರೆ ನಾವು ನೀರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಳ್ಬೋದು. ಪ್ರತಿಯೊಂದಕ್ಕೆ ನಾವು ಹಾಕಿದ್ರು ಅದು ಮಕ್ಕಳಿಗೆ ಟೇಸ್ಟ್ ಅನ್ಸಲ್ಲ, ಎಲ್ಲದು ಒಂದೇ ಟೇಸ್ಟ್ ಅಂತ ಹೇಳಿ. ಈಗ ನಾವು ಏನು ಮೇನ್ ಬೇಕು ಅದು ಸ್ವಲ್ಪ ಓಮಕಾಳು. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಮತ್ತು ಒಳ್ಳೆ ಫ್ಲೇವರ್ ಸಹ ಕೊಡ್ತದೆ. ಸ್ವಲ್ಪ ನಮ್ಮದು ಅರುಣಾ ಮಸಾಲದವ್ರದ್ದು ಯೆಲ್ಲೋ ಪೌಡರ್, ಇದು ಕಲರಿಗೆ. ಮತ್ತು
ಟೇಸ್ಟ್ ಕೊಡುತ್ತೆ ನಮಗೆ ಸರಿ. ಸರಿಯಾಗಿ. ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈ ಎಗ್ ಬೋಂಡ ಎಲ್ಲ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು ಅಂತ ಹೇಳ್ತಾರೆ. ಈಗ ಇದು ನನಗೆ ಅನಿಸುತ್ತೆ ಓಪನ್ ಆಗಿದೆ, ಹಾಗಾದ್ರೆ ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ, ಹಾಗೇನಿಲ್ಲ. ಅದು ಸ್ವಲ್ಪ ಜಾಗ್ರತೆಯಲ್ಲಿ ಇದು ಮಾಡಬೇಕು. ಮತ್ತು ನಮಗೆ ಖಾರ ಮತ್ತು ಕಲರಿಗೆ ನಮ್ಮ ಅರುಣ ಮಸಾಲದವ್ರದ್ದು ರೆಡಿ ಚಿಲ್ಲಿ ಪೌಡರ್ ಇದೆ, ಅದೊಂದು 2 ಸ್ಪೂನ್ ಹಾಕ್ಕೊಳ್ಳುವ ನಾವು. ಓಕೆ, ಹಾಕ್ಲಿಯಾ? ಹಾಂ ಹಾಕಿ. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಓಕೆ, ಸಾಕು. ಸ್ವಲ್ಪ ನಾನು ಲಿಂಬೆ ರಸ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರ ಹುಳಿ ಎಲ್ಲ ಬಂದರೆ ಟೇಸ್ಟ್ ಕೊಡುತ್ತಲ್ವಾ, ಅದಕ್ಕೆ. ಓಕೆ, ಮೇನ್ ಟೇಸ್ಟ್ ಕೊಡೋದು ಮಕ್ಕಳಿಗೆ ಚಾಟ್ ಮಸಾಲ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದಿದ್ರೆ ಖಾಲಿ ಇಷ್ಟು ಆಗ್ತದೆ. ಮಕ್ಕಳಿಗೆ ತುಂಬ ಖುಷಿ ಹೇಳಿ ನಾನು ಹಾಕ್ತಾ ಇದ್ದೇನೆ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ, ಹಳದಿ ಭಾಗ, ಆಲೂಗಡ್ಡೆ ಎರಡು ಮಿಕ್ಸ್ ಆಗಬೇಕು. ಹೌದು. ಸೊ ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆಲ್ಲ ಆಗುತ್ತೆ. ಅಂಡ್ ರಂಜಾನ್ ತಿಂಗಳಲ್ಲೆಲ್ಲ ಇಂಥ ಬೋಂಡಗಳೆಲ್ಲ ಅವರು ಈವ್ನಿಂಗ್ ಮಾಡ್ತಾ ಇರ್ತಾರೆ. ಹೌದು. ಹಾಗೆ ನಮಗೆ ಸಹ ಮಕ್ಕಳಿಗೆ ಊಟದೊಟ್ಟಿಗೂ ಸೈಡ್ ಡಿಶ್ಶು ಆಗುತ್ತೆ. ಹೌದು. ಓಕೆ, ಇದು ಮಿಕ್ಸರ್ ರೆಡಿ ಆಗಿದೆ. ಒಂದು ಪ್ಲೇಟ್ ಇಟ್ಕೊಳ್ಳೋಣ, ನಾವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ. ಎಣ್ಣೆ ಕೂಡ ಇಡುದಾ? ಹಾಂ, ನಮ್ದು ಇದೆಲ್ಲ ಸ್ಟಫಿಂಗ್ ಆಗುವಾಗ ಅಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳುವ. ಸೊ ಇದು ಎಣ್ಣೆ ಸನ್ ಪ್ರೀಮಿಯಂ ರಿಫೈನಲ್ ಆಯಿಲ್. ನಮ್ಮ ಇದು ಮಿಕ್ಸಿಂಗ್ ಈಗ ರೆಡಿ ಆಗಿದೆ. ನೋಡಿ, ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ಇದು ಸ್ಟಫಿಂಗ್ ಅಲ್ವಾ? ಸ್ಟಫಿಂಗಿಗೆ, ಒಳಗೆ ಸ್ಟಫಿಂಗಿಗೆ. ಇದನ್ನು ಇಡ್ಲಿಕ್ಕೆ ಇದೆಯಾ ಸ್ವಲ್ಪ ಹೊತ್ತು? ಹೇಗೆ? ಇಲ್ಲ, ಇಡ್ಬೇಕಂತೇನು ಅವಶ್ಯಕತೆ ಇಲ್ಲ. ಈಗ ನಾನು ಆಗಲೇ ಹೇಳಿದೆ, ಮೊಟ್ಟೆದೊಂದು ಮಿಕ್ಸಿಂಗಿಗೂ ಬೇಕಾಗ್ತದೆ ಮತ್ತು ಈಗ ಸ್ಟಫ್ ಮಾಡಲಿಕ್ಕೂ ಬೇಕಾಗ್ತದೆ ಅಂತ ಹೇಳಿ. ನಾವೀಗ ಇದನ್ನು ಸ್ಟಫ್ ಮಾಡ್ಕೊಳ್ಬೇಕು. ಅರ್ಧ ಮೊಟ್ಟೆ ಇದೆ, ಇನ್ನರ್ಧ ಸ್ಟಫಿಂಗ್. ಇದು ಮೊಟ್ಟೆ ಥರನೇ ಕಾಣಬೇಕು. ಮೊಟ್ಟೆ ಥರನೇ ಕಾಣಬೇಕು. ಹೌದು. ಸೊ ಫೈನಲಿ ಅದಕ್ಕೆ ಮೊಟ್ಟೆದ ಶೇಪ್ ಶೇಪ್ ಬರ್ತದೆ ಫೈನಲಿ ಅದಕ್ಕೆ. ಬಟ್ ಮೊಟ್ಟೆಗೆ ಮಸಾಲ ಎಲ್ಲ ಆಲೂಗಡ್ಡೆ ಎಲ್ಲ ಹಾಕಿ ಸ್ಟಫಿಂಗಿಗೆ ಸಿಗ್ತದೆ ಅದು. ಈ ರೀತಿ ಎಗ್ ಶೇಪೇ ಮಾಡ್ಕೊಳ್ಬೇಕು ನಾವು. ಓಕೆ, ನಾವಿದು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೇವೆ. ಇವಾಗ ಇದಕ್ಕೆ ಬೈಂಡಿಂಗಿಗೆ ಕಡಲೆ ಹಿಟ್ಟು, ಬೋಂಡ ಮತ್ತೆ ಹೇಳುವಾಗ ಕಡಲೆ ಹಿಟ್ಟು ನಾರ್ಮಲಿ ಯೂಸ್ ಉಂಟೆ. ಹಾಗೆ ನಾವೀಗ ಎಷ್ಟು ಮೊಟ್ಟೆದು ಮಾಡ್ಕೊಳ್ತೀವಿ ಅಷ್ಟೊಂದು ಬೈಂಡಿಂಗಿಗೆ ನಾವು ಅಳತೆ ಪ್ರಕಾರ ಹಾಕೊಂಡ್ರೆ ಆಯಿತು. ಸ್ವಲ್ಪ ಕಲರಿಗೋಸ್ಕರ ಅರುಣ ಮಸಾಲದು ಯೆಲ್ಲೋ ಪೌಡರ್ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಉಪ್ಪು, ಯಾಕಂದರೆ ನಾವು ಆಗಲೇ ಆಲ್ರೆಡಿ ಹಾಕಿದ್ದೇವೆ ಉಪ್ಪು ಅದಕ್ಕೆ. ಇದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ಚೂರು ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಫ್ಲೇವರ್ ಬರುತ್ತೆ. ಓಮ ಪೌಡರ್ ನಾನು ಪುನಃ ಯೂಸ್ ಮಾಡ್ತಾ ಇದ್ದೀನಿ. ಮೇಲಿನ ಒಂದು ಬೈಂಡಿಂಗಲ್ಲಿ ಒಂಚೂರು ಅದರ ಬದಲಿಗೆ ಜೀರಿಗೆನೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಮತ್ತು ನಮಗೆ ಸ್ವಲ್ಪ ಖಾರ ಬೇಕು, ಕಲರ್ ಬೇಕು. ನಮ್ಮ ಅರುಣ ಮಸಾಲದು ಚಿಲ್ಲಿ ಪೌಡರ್ ಪುನಃ ನಾನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ 1 ಸ್ಪೂನಷ್ಟು ಹಾಕಿ ಸಾಕು. ಇದು ಅರುಣಾದವರ ಮೆಣಸಿನ ಹುಡಿ. ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀರು ಹಾಕ್ಲಿಕ್ಕಿದೆಯಾ? ಹಾಂ, ಈಗ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ನೀರು ಕೊಡಿ. ಸಾಕು. ಮತ್ತೆ ಬೇಕಾದರೆ ಹಾಕ್ಕೊಳ್ಳುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಬೇಗ ಗಂಟಾಗ್ತದೆ. ಓಕೆ, ನೀರು ಸಾಕಂತ ಕಾಣುತ್ತಲ್ವಾ? ಸ್ವಲ್ಪ ಹಾಕಿ. ಹಾಂ, ಸಾಕು, ಇನ್ನು ಸಾಕು. ಯಾಕಂದರೆ ತೆಳು ಆಗಬಾರ್ದು ಜಾಸ್ತಿ. ಓಕೆ, ಮಿಕ್ಸರ್ ಇದು. ಸೊ ಇದು ಅದರ ಹೊರಗಿನ ಬೈಂಡಿಂಗಿಗೆ. ಹೌದು. ಇಷ್ಟು ಹೊತ್ತು ನಾವು ಒಳಗಿದೆಲ್ಲ ಆಯಿತು ಮಸಾಲ, ಇದು ಹೊರಗಿನ ಬೈಂಡಿಂಗಿಗೆ. ಈಗ ನಮ್ಮ ಎಣ್ಣೆ ಕಾದಿದೆಯಲ್ಲ, ಇವಾಗ ಒಂದೊಂದನ್ನೇ ಅದರಲ್ಲಿ ಮಿಕ್ಸಿಂಗ್ ಮಾಡಿ ಆದಷ್ಟು ದಪ್ಪ ಇದ್ದಷ್ಟು ಬೈಂಡಿಂಗ್ ಚೆನ್ನಾಗಿ ಬರ್ತದೆ.
ಸೊ ಹಾಗಾದ್ರೆ ಇದನ್ನು ಈ ತರ ಮಾಡ್ಕೊಳ್ಳೋದ್ರಿಂದ ಇದು ಹಾರೋದಿಲ್ಲ? ಇಲ್ಲ, ಯಾಕಂದರೆ ನಾವೊಂದು ಎಲ್ಲೋ ಅಂಶ ಎಲ್ಲ ಬೇರೆ ಬೇರೆ ಮಾಡಿದ್ದೇವಲ್ಲ, ಮತ್ತೆಲ್ಲ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸ್ಚರ್ ಮಾಡಿದಲ್ಲ, ಹಾಗೆ ಏನು ಅಂಥದ್ದೇನಿಲ್ಲ. ಬಿಸಿ ಇದು ಇಡೀ ಎಗ್ ಅನ್ನೇ ಫ್ರೈ ಮಾಡೋದು ಡೇಂಜರ್. ಹೌದು. ಓಕೆ. ಯಾಕಂದ್ರೆ ಕೆಲವರಿಗೆ ಇದು ಗೊತ್ತಿರೋದಿಲ್ಲ. ಹೌದು, ಮಕ್ಕಳೆಲ್ಲ ಬಂದು ಹತ್ರ ನಿಲ್ತಾರೆ, ನೋಡ್ತಾರೆ. ಹೌದು, ನಾವು ದೊಡ್ಡವರಾದ್ರೂ ಸಹ ಎಣ್ಣೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಹೌದು. ಇದು ಫ್ರೈ ಆಗ್ಲಿಕ್ಕೆ ತುಂಬಾ ಹೊತ್ತು ಬೇಡ. ಈಗ ರೆಡಿ ಆಗಿದೆ ಈಗ, ಯಾಕಂದ್ರೆ ಎಲ್ಲ ಮೊಟ್ಟೆ ಸಹ ಬೇಯಿಸಿದ್ದೇವೆ, ಆಲೂಗಡ್ಡೆ ಬೇಯಿಸಿದ್ದೇವೆ. ಹಾಗೆ ಸ್ವಲ್ಪ ನಮ್ಮ ಕಡಲೆ ಹಿಟ್ಟು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಮಾತ್ರ. ಸರಿ, ಈಗ ರೆಡಿ ಆಗಿದೆ, ನಾವು ತೆಗೆದಿಟ್ಕೊಳ್ಳುವ. ಆಫ್ ಮಾಡುವ. ಓಕೆ, ರೆಡಿ. ಸರ್ವ್ ಮಾಡ್ಕೊಳ್ಳೋದು ರೆಡಿ ಆಗಿದೆ. ಓಕೆ, ಈಗ ಸರ್ವ್ ಮಾಡ್ಕೊಳ್ಳುವ ನಾವು. ಈಗ ನೋಡಲಿಕ್ಕೆ ಇಡೀ ಶೇಪ್ ಆಗಿ ಕಾಣ್ತದಲ್ಲ, ಅದನ್ನೀಗ ಕಟ್ ಮಾಡ್ಕೊಳ್ಳುವ ನಾವು. ಸರಿ, ಸ್ಲೋಲಿ ಕಟ್ ಮಾಡ್ಕೊಳ್ಳುವ. ಸೊ ಎರಡು ಸೈಡಿಗೂ ಮಸಾಲ ಸಿಗುವ ಹಾಗೆ. ಓಕೆ, ಈಗ ನಮಗೆ ಹೊರಗಿದ್ದು ಸ್ಟಫಿಂಗ್, ಒಳಗಿದ್ದು ಮೊಟ್ಟೆ ಮತ್ತು ಮಸಾಲ ಎಲ್ಲ ಸಹ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಬಿಸಿ ಬಿಸಿಯಾಗಿರುವಾಗಲೇ ಸಾಸ್ ಜೊತೆ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ. ಹೌದು, ಸೂಪರ್. ಎಸ್ ವೀಕ್ಷಕರೇ, ಎಗ್ ಮಸಾಲ ಬೋಂಡಾ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಆ್ಯಂಡ್ ಮನೇಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ ಬಳಸ್ಕೊಂಡು ಮಾಡ್ಕೊಳ್ಬೋದು. ತುಂಬ ಈಸಿ ಬೇರೆ ಇದೆ, ಬಟ್ ಜಾಗ್ರತೆಯಲ್ಲಿ ಮಾಡಬೇಕು ಅಷ್ಟೇ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಎಗ್ ಮಸಾಲಾ ವಡ ತಯಾರಿಸೋ ವಿಧಾನ. ಮೊದಲು ಬೇಯಿಸಿದ ಮೊಟ್ಟೆಯನ್ನು 2 ತುಂಡು ಮಾಡಿ ಹಳದಿ ಭಾಗವನ್ನು ತೆಗೆಯಿರಿ. ನಂತರ ಮೊಟ್ಟೆಯ ಹಳದಿ ಭಾಗಕ್ಕೆ ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಶುಂಠಿ, 1 ಚಮಚದಷ್ಟು ಓಂಕಾಳು, ಅರುಣ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ನಿಂಬೆ ರಸ, ಚಾಟ್ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಆನಂತರ ಮೊಟ್ಟೆಯ ಒಳಗೆ ತುಂಬಿ ಇನ್ನೊಂದು ಭಾಗದಿಂದ ಮುಚ್ಚಿ. ಬಳಿಕ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರುಣ ಅರಿಶಿನ ಪುಡಿ, ರುಚಿಗನುಸಾರವಾಗಿ ಉಪ್ಪು, ಓಂಕಾಳು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಆ ಬಳಿಕ ಮೊಟ್ಟೆಯನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಎಗ್ ಮಸಾಲಾ ವಡ ಸವಿಯಲು ಸಿದ್ಧ. ಎಸ್, ಒಂದು ರೆಸಿಪಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಅವಲಕ್ಕಿ ಅಂತೂ ಮನೆಯಲ್ಲಿ ಎಲ್ಲರ ಮನೇಲಿ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋದು ಹೇಗೆ, ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ, ಲಲಿತಾ ಜುವೆಲ್ಲರ್ಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳಿದೆ ಅವಲಕ್ಕಿಯನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ರೆಸಿಪಿ ಇದೆ, ಬನ್ನಿ ಕೇಳುವ ಅವ್ರ ಜೊತೆನೆ. ಓಕೆ ಮೇಡಮ್, ಸೊ ಅವಲಕ್ಕಿಯಲ್ಲಿ ಏನು ಮಾಡ್ತಾ ಇರೋದು ಈಗ ನಾವು? ಈಗ ಅವಲಕ್ಕಿಯಲ್ಲಿ ಒಂದು ಡಿಫ್ರೆಂಟ್ ಆಗಿ ಅವಲಕ್ಕಿ ಉಂಡೆ ಅಂತ ಹೇಳಿ, ನಮ್ಮ ಮಂಗಳೂರು ಭಾಷೆಯಲ್ಲಿ ಹೇಳೋದಾದ್ರೆ ಅವಲಕ್ಕಿ ಪುಂಡಿ ಅಂತ ಸಹ ಹೇಳ್ಬೋದು. ಹೌದು, ನಾರ್ಮಲಿ ಪುಂಡಿ ದೋಸೆ ಅಂದ್ರೆ ಇಷ್ಟನೇ ಪಡೋದಿಲ್ಲ. ಅದನ್ನೇ ಅವಲಕ್ಕಿಯಲ್ಲಿ ಒಂದು ಮಾಡಿ ಕೊಟ್ರೆ ಡಿಫ್ರೆಂಟ್ ಆಗಿರುತ್ತೆ ಹೇಳಿ ಇವತ್ತೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಓಕೆ, ನಾನೀಗ ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿಯಲ್ಲಿ ಸಿಗ್ತದೆ. ಈಗ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಫ್ರೈ ಮಾಡಿ ಇದು ಮಾಡುವ. ಇದನ್ನದೇ ಸ್ವಲ್ಪ ರವೆ ಥರ ನಾವು ಪುಡಿ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳುವ. ನಾನು 1 ಕಪ್ ಅಷ್ಟು ತಗೊಂಡಿದ್ದೇನೆ. ಓಕೆ, ವೀಕ್ಷಕರು ಅವರವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಅನುಸಾರವಾಗಿ ಎಷ್ಟು ಜನರಿಗೆ ಸಾಕಾಗುತ್ತೆ ಇದು? ಈಗ ನಾನು 1 ಕಪ್ಪಲ್ಲಿ ಒಂದು 3 ಜನರಿಗೆ ಮಿನಿಮಮ್ ಸಾಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ರೈಸ್ ಅಥವಾ ಬೇರೆ ಯಾವುದಕ್ಕಿಂತ ಬದಲಾಗಿ ಅವಲಕ್ಕಿ ತಗೊಂಡಿದ್ದೀವಿ. ಇದರಲ್ಲಿ ರೈಸ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸ್ವಲ್ಪ ಬ್ರೌನ್ ಕಲರ್ ಆಗೋ ಹಾಗೆ
ಹುರ್ಕೊಳ್ಬೇಕು. ಹೌದು. ಆಕ್ಚುಲಿ ದಿಸ್ ಇಸ್ ಒನ್ ಕೈಂಡ್ ಆಫ್ ರೈಸ್, ಬೀಟನ್ ರೈಸ್ ಅಂತ ಹೌದು ಹೌದು. ಸೊ ಅದರಲ್ಲಿ ಇದರ ಒಂದು ಫ್ಲೇವರ್ ಟೇಸ್ಟ್ ಬೇರೆ ಬರುತ್ತೆ ಇದರಲ್ಲಿ. ಹೌದು, ಕರೆಕ್ಟ್. ಓಕೆ, ಇದು ಗರಿ ಗರಿ ಆಗ್ತಾ ಬಂತು. ಇದನ್ನು ನಾವೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಸರಿ. ರವೆ ಹದಕ್ಕೆ ಪುಡಿ ಮಾಡ್ಕೊಳ್ಬೇಕು ನಾವು. ಓಕೆ, ರವೆಯ ಹದಕ್ಕೆ ಪುಡಿ ಮಾಡ್ಕೊಳ್ಬೇಕು. ಹಾಕ್ತಾನೆ. ಹಾಂ, ಹಾಕಿ ಇದನ್ನೀಗ ರವೆ ಹದಕ್ಕೆ ಪುಡಿ ಮಾಡ್ಕೊಳ್ಳುವ ನಾವು. ಓಕೆ, ಸಾಕಾ? ಹಾಂ, ಸಾಕು. ಸೊ ಇದನ್ನು ರವೆ ಹದದಲ್ಲಿ ಪುಡಿ ಮಾಡ್ಕೊಳ್ಬೇಕು. ಹೌದು. ಓಕೆ, ಇದೀಗ ರವೆ ಹದಕ್ಕೆ ಪುಡಿಯಾಗಿದೆ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳುವ ನಾವು. ಓಕೆ, ಸೊ ಈಗ ಅವಲಕ್ಕಿ ಅಂತ ಗೊತ್ತೇ ಆಗಲಿಲ್ಲ. ಹೌದು, ಇದು ಸಹ ರವೆ ಥರನೇ ಆಯಿತು. ಓಕೆ, ಹಾಗೆ ನಾನು ನಾರ್ಮಲಿ ರವೆ ಸಹ ಯೂಸ್ ಮಾಡ್ತಾ ಇದ್ದೇನೆ. ಇದು ದೊಡ್ಡ ರವೆ ಸಹ ಅಲ್ಲ, ಸಣ್ಣದಲ್ಲ, ಮೀಡಿಯಮ್. ಸ್ವಲ್ಪ ನಾನೊಂದು ಅದು ಹಾಕ್ತಾ ಇದ್ದೇನೆ. ಓಕೆ, ಹಾಗೆ ಇದೆರಡು ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ ಸಾಲ್ಟ್, ರುಚಿಗೆ ನಮಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಖಾಲಿ ಸಾಲ್ಟ್ ಇಷ್ಟ ಆದರೆ ಚಪ್ಪೆ, ಮಕ್ಕಳಿಗೆ ಒಂಥರ ನೋಡಲಿಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣಬೇಕಂತಾದರೆ ನಾನೀಗ ಕ್ಯಾರೆಟ್ ಯೂಸ್ ಮಾಡಿದ್ದೇನೆ. ಕ್ಯಾರೆಟನ್ನು ಚೆನ್ನಾಗಿ ತುರಿದುಕೊಂಡು ಹಾಕ್ಕೊಳ್ಬೋದು. ನಾನೀಗ ಒಂದು ಕ್ಯಾರೆಟ್ ಯೂಸ್ ಮಾಡಿದ್ದೇನೆ 1 ಕಪ್ ಅವಲಕ್ಕಿಗೆ. ಹಾಗೆ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಹಾಕಿದರೆ ಸಾಕು, ಸ್ವಲ್ಪ ಖಾರ ಬರಲಿಕ್ಕೋಸ್ಕರ. ಹಾಗೆ ಅರುಣ ಮಸಾಲದವ್ರದ್ದು ಹಳದಿ ಪೌಡರ್, ಕಲರಿಂಗ್ ಬರಬೇಕಲ್ಲ ನಮಗೆ, ಅದಕ್ಕೋಸ್ಕರ. ಇಲ್ಲದ್ರೆ ವೈಟೇ ಅರುಣದವರದ್ದು ಯಾವುದಿದ್ರು ಕೂಡ ಬೆಸ್ಟ್. ಹೌದು, ಹಾಗೆ ಇಷ್ಟೇ ಹಾಕಲಿಕ್ಕೆ. ಅಷ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಕ್ಕೀಗ ಸ್ವಲ್ಪ ನಾವು ನೀರು ತಗೊಳ್ಳುವ. ಹಾಂ, ಹೌದು. ಹಾಂ, ಹಾಕಿ. ಹಾಂ, ಸಾಕು. ಯಾಕಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಅಷ್ಟು ನೀರು ಹಾಕೊಂಡ್ರೆ ಸಾಕು. ಸೊ ನೀರಿದ್ದು ಪ್ರಮಾಣ ಅಷ್ಟು ಬೇಕಂತ ಅವಶ್ಯಕತೆ ಇಲ್ಲ, ಬೇಕಾದಷ್ಟು ಮಾತ್ರ. ಇದು ಯಾವ ತರ ಅಂದ್ರೆ ನೆಕ್ಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ನಾವು ಯೂಶುವಲಿ ಇಡ್ಲಿ ಅಥವಾ ಈ ಪುಂಡಿ ಅದೆಲ್ಲ ಮಾಡುವಾಗ ಕುಕ್ಕರ್ ಅಥವಾ ಯಾವ್ದಾದ್ರು. ಹೌದು, ನಾವೀಗ ಪುಂಡಿ ಬೇಯಿಸ್ಲಿಕ್ಕೆ ಇಡ್ಲಿ ಪಾತ್ರೆ ಇಲ್ಲದ್ರೆ ಸ್ಟೀಮ್ ಇದೆ, ಕುಕ್ಕರ್ ಸಹ, ಇಡ್ಲಿ ಕುಕ್ಕರ್ ಸಹ ಬರ್ತಾ ಇದೆ, ಯಾವ್ದ್ರಲ್ಲಿ ಸಹ ಬೇಯಿಸ್ಕೊಳ್ಬೋದು. ಒಂದು 10 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು, ಸರಿ ಆಗುತ್ತೆ. ಸೊ ಹಾಗಾದ್ರೆ ಅದನ್ನು ಕುಕ್ಕರ್ ನಾವು ಬಿಸಿ ಮಾಡ್ಲಿಕ್ಕೆ ಇಡುವ. ಸೊ ಇದರಲ್ಲಿ ನೀರು ಇದೆ. ಹೌದು, ಸಾಕಲ್ಲ? ಸ್ವಲ್ಪ ನೀರು ಬಿಸಿ ಆದ ಮೇಲೆ ನಾವು ಒಂದೊಂದೇ ಉಂಡೆಯನ್ನು ಇಟ್ಟರೆ ಆಯಿತು. ಇದೀಗ ಸ್ಪೈಸಿಯಾಗಿ ಮಾಡಿದ್ದೇವೆ. ಮಕ್ಕಳು ಮಕ್ಕಳೇ ಯೂಸ್ ಮಾಡ್ತಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಬೋದು, ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಸ್ವೀಟ್ ಆಗಿ ಮಾಡ್ಕೊಡ್ಬೋದು. ಓಕೆ, ಸೊ ಅದೇ ಒಂದು ವೇಳೆ 2 ಸಲ ಮಾಡೋದಾದ್ರೆ ಒಮ್ಮೆ ಸ್ವಲ್ಪ ಖಾರದ್ದು, ಇನ್ನು ಸ್ವಲ್ಪ ಸ್ವೀಟ್ ಆಗಿ ರೆಡಿ ಮಾಡ್ಬೋದು. ಹೌದು. ಓಕೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಒಂದೊಂದೇ ಉಂಡೆ ಕಟ್ಟಿ ಎಲ್ಲ ಇಡ್ತಾ ಹೋಗುವ. ಹಾಂ, ನೀರು ಸಹ ಬಿಸಿಯಾಗಿರ್ಬೋದು. ಹಾಂ, ಬಿಸಿಯಾಗಿದೆ ನೀರು. ಇಟ್ಟುಬಿಡೋದು. ಹೌದು. ಇಷ್ಟೊತ್ತು ಎಲ್ಲ ಡಿಶಸ್ ಡೀಪ್ ಫ್ರೈ ಅಂತದೇ ಮಾಡಿದ್ದು. ಇದೊಂಚೂರು ವಿತೌಟ್ ಆಯಿಲ್. ಇದಕ್ಕೆ ನೆಂಚ್ಕೊಳ್ಳಿಕ್ಕೆ ಏನು ಬೇಡ ಅಂತ ಕಾಣುತ್ತೆ, ಯಾಕಂದ್ರೆ ಖಾರ ಅದೆಲ್ಲ ಇದೆ, ಎಲ್ಲ ಇದೆ. ಬೇಕಿದ್ರೆ ಮಕ್ಕಳಿಗೆ ಬೇಕಿದ್ರೆ ಸಾಸ್ ಹಾಕಿ ಕೊಡ್ಬೋದು, ದೊಡ್ಡವರು ಬೇಕಾದ್ರೆ ನಾವು ಏನಾದ್ರು ಚಟ್ನಿ ಮಾಡ್ಕೊಂಡು ಹಾಕೊಳ್ಬೋದು. ಸೊ ಆಕ್ಚುಲಿ ನೋಡ್ಲಿಕ್ಕೂ ಕಲರ್ ಚೆನ್ನಾಗಿದೆ, ಗ್ರೀನ್, ಆರೆಂಜ್ ಎಲ್ಲ ಸಹ ಕಲರ್ ಇದೆ. ನ್ಯಾಚುರಲ್ ನಮಗೆಲ್ಲ ಫ್ರೂಟ್ಸ್ ಅಲ್ಲಾಗಲಿ ವೆಜಿಟೇಬಲ್ಸ್ ಅಲ್ಲಾಗಲಿ ಎಲ್ಲ ಕಲರ್ಸ್ ನಮಗೆ ಸಿಗ್ತದೆ, ಅದನ್ನು ಅದಕ್ಕೆ ತಕ್ಕ ಯೂಸ್ ಮಾಡಿಕೊಂಡ್ರೆ. ಈಗ ಇದ್ರೆ ನೋಡಿ ಎಷ್ಟು ಕಲರ್ ಇದೆ, ಅಟ್ರಾಕ್ಷನ್ ಇದೆ. ಹೌದು. ಓಕೆ, ಅದನ್ನು ಮುಚ್ಚಿ 10 ನಿಮಿಷ ಬೇಯಲಿ. ಅದು 10 ನಿಮಿಷ ಬೇಯಬೇಕಾಗುತ್ತೆ. 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಹೌದು, ಸೂಪರ್. ಸೊ ಇದು ಕಡಿಬೇಕು ಅಕ್ಕಿ ಇಲ್ಲ, ಅದೆಲ್ಲ ಏನಿಲ್ಲ, ಇದು ಟೆನ್ಷನ್ ಇಲ್ಲ ಅಲ್ವಾ? ಎಸ್.
ಈಗ 10 ನಿಮಿಷ ಆಗಿದೆ. ನೋಡುವ ಅಲ್ವಾ? ನಾವೀಗ ನೋಡುವ ಬೆಂದಿದೆ ಇಲ್ಲ ಅಂತೇಳಿ. ಆಗಿದೆಯಾ? ಚೆನ್ನಾಗಿ ಬೇಯ್ತಾ ಇದೆ. ಓಕೆ. ಈಗ ನಾವು ಅದನ್ನು ಆ ಸೈಡ್ ಇಟ್ಕೊಂಡು ಲಾಸ್ಟ್ ಇದೊಂದು ಗ್ಯಾಸ್ ಬೇಕಾಗುತ್ತಾ? ಗ್ಯಾಸ್ ಬೇಕಾಗ್ತದೆ. ಸೊ ಇದು ಎಕ್ಸ್ಚೇಂಜ್ ಚಿಕ್ಕ ಮಾಡಲ್ಲ, ಹೌದು. ಸಾಕಲ್ಲ ಇದು? ಸಾಕು. ಓಕೆ. ಈಗೊಂದು ಬಣಲೆ ಇಟ್ಕೊಳ್ಳುವ ನಾವು. ಇದೀಗ ಸ್ವಲ್ಪ ಅದಕ್ಕೆ ಲಾಸ್ಟ್ ಒಂಚೂರು ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾದ್ರು ಕಲರಿಂಗ್ ಎಲ್ಲ ಕೊಡುವ, ಟೇಸ್ಟ್ ಕೊಡುವ ಅಂತೇಳಿ. ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಅಂತ ಉಂಟು, ಅದೊಂಚೂರು ಒಗ್ಗರಣೆಗೆ ಬೇಕಾಗ್ತದೆ. ನಮ್ಮ ಪ್ರತಿ ಡಿಶ್ಗೆ ಒಂಚೂರು ಬೇಕಾದ್ದು. ಹೌದು, ಹಾಕಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್. ಸಾಕು, ಅಷ್ಟು ಸಾಕು. ನಾವು ಒಗ್ಗರಣೆಗೆ ಎಷ್ಟು ತಗೊಳ್ತೇವೆ ಅಷ್ಟೇ ಸಾಕು ಆಯಿಲ್ ನಮಗೆ. ಓಕೆ. ಹೌದು. ಸ್ವಲ್ಪ ಈಗ ಬಿಸಿ ಆಗಲಿ. ಸೊ ಇದು ಒಂಥರ ಇದಕ್ಕೆ ಒಗ್ಗರಣೆ ಥರ. ಹೌದು. ಜಸ್ಟ್ ಹಾಗೆ ಸಹ ನಾವು ತಿನ್ಬೋದು, ಬಟ್ ಈ ಒಗ್ಗರಣೆ ಹಾಕೊಂಡಾಗ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಹೌದು. ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಹಾಕೊಳ್ಳುವ. ಒಂದು ನಮಗೆ ಎಷ್ಟು ಬೇಕಷ್ಟು ಒಗ್ಗರಣೆಗೆ ತಕ್ಕ. ನಾನೊಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಓಕೆ. ಅದೀಗ ಚೆನ್ನಾಗಿ ಫ್ರೈ ಆಗಲಿ ಜೀರಿಗೆ. ಸ್ಮೆಲ್ ಚೆನ್ನಾಗಿ ಬರ್ತದೆ ಅವಾಗ. ಓಕೆ. ಸೊ ಇದೊಂಥರ ಅಂತ ಹೇಳುವಾಗ ಇದಕ್ಕೊಂದು ಒಗ್ಗರಣೆ ಬಂದಾಗ ಅದರ ಟೇಸ್ಟ್ ಕೂಡ ಜಾಸ್ತಿ ಆಗ್ತದೆ. ಈಗ ಜೀರಿಗೆ ಎಲ್ಲ ಈಗ ಕಲರ್ ಚೇಂಜ್ ಆಗ್ತದೆ. ಈಗ ಹಾಗೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಮೇನ್ ಬೇಕೇ ಇದು. ನಾನು ಸ್ವಲ್ಪ ಹಿಂಗಿದ್ದು ಪುಡಿ ತಗೊಳ್ತಾ ಇದ್ದೇನೆ. ಅದೊಂದು 1/4 ಟೇಬಲ್ ಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಮಿಕ್ಸ್ಚರಿಗೆ ಈಗ ನಾವು ಒಂದೊಂದೇ ಉಂಡೆನ ಅದಕ್ಕೆ ಹಾಕ್ಕೊಳ್ಳುವ ನಾವು. ಅದಕ್ಕೆ ಸೊ ಇದನ್ನು ಒಗ್ಗರಣೆಗೆ ಹಾಕಿ ಬಿಡುದು. ಒಗ್ಗರಣೆಗೆ ಹಾಕುದು. ಹೌದು. ಸೊ ನೀವು ಇದಕ್ಕೆ ಕಲರ್ ನನ್ನ ಡ್ರೆಸ್ ನಾನು ಹೀಗೆ ಹಾಕಿದೆ ಅಂತ ಹೇಳಿ ಕೊಟ್ಟಿದ್ದೀರಾ ಅಲ್ವಾ? ಸೇಮ್ ಆಗಿದೆ ಕಲರ್. ಹೌದು, ಇದು ನಿಮ್ಮ ಮ್ಯಾಚಿಂಗ್ ಫುಡ್ ಆಗಿದೆ ಇವತ್ತು. ಹಾಗೆ ನಮ್ಮ ಫುಡ್ಡಲ್ಲಿ ಸ್ವಲ್ಪ ಮಿಕ್ಸ್ ಇದೆ, ಎಲ್ಲ ಆರೆಂಜ್ ಎಲ್ಲ ಇದೆ. ಹಾಗೆ ಸ್ವಲ್ಪ ಸಾಕಿದೆ ಹೀಗೆ ಮಿಕ್ಸ್ ಆದರೆ. ಇದಕ್ಕೆ ಮೇಲಿಂದ ತೆಂಗಿನ ತುರಿ. ಓಕೆ. ಈಗ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಹೌದು, ಸಾಕು. ಆಫ್ ಮಾಡ್ಕೊಳ್ಳುವ. ಸರ್ವ್ ಬೌಲಿಗೆ ಹಾಕೊಳ್ಳುವ ನಾವೆಲ್ಲ. ಸೊ ಈ ಥರ ಎಲ್ಲ ಮಾಡ್ಕೊಂಡು ಕೊಟ್ಟರೆ ಖಂಡಿತವಾಗ್ಲೂ ಮನೆಯಲ್ಲಿದ್ದವ್ರಿಗೆ ಎಲ್ರಿಗೂ ಖುಷಿ ಆಗ್ಬೋದು. ಲಾಕ್ಡೌನು ಎಷ್ಟು ದಿನ ಲಾಕ್ಡೌನ್ ಮಾಡಿದ್ರೆ ಒಳಗೆ ಕುತ್ಕೊಳ್ಬೋದಲ್ಲ. ಲಾಕ್ಡೌನೇ ಇರಲಿ ಅಂತ ಹೇಳುವಾರ ಅಂತ. ಆಗ ಬೇಗ ಕೊರೋನಾ ಕಂಟ್ರೋಲ್ ಮಾಡ್ಬೋದು. ಕರೆಕ್ಟ್. ಹೌದು. ಎಸ್. ಓಕೆ. ಸ್ಪೆಷಲ್ ಆಗಿ ಅವಲಕ್ಕಿ ಪುಂಡಿ ರೆಡಿಯಾಗಿದೆ. ಅವಲಕ್ಕಿ ಪುಂಡಿ. ಓಕೆ. ನಮ್ಮ ತುಳು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಪುಂಡಿ ಫೇಮಸ್. ಹೇಗೂ ಮನೆಯಲ್ಲೇ ಇದ್ದೀರಾ, ಪುಂಡಿ ಮಾಡ್ಕೊಂಡು ತಿನ್ನಿ. ಓಕೆ. ಸೊ ಅವಲಕ್ಕಿ ಈ ಪುಂಡಿ ಏನಿದೆ ಅಥವಾ ಉಂಡೆ ಅಂತ ಹೇಳ್ತೇವೆ ಏನಿದೆ, ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಅವಲಕ್ಕಿ ಉಂಡೆ ತಯಾರಿಸೋ ವಿಧಾನ. ಮೊದಲು ದಪ್ಪ ಅವಲಕ್ಕಿಯನ್ನು ಹುರಿದು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಬಾಂಬೆ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಅರುಣ ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿ ಒಂದು ಮುದ್ದೆ ಬರುವವರೆಗೂ ನಾದಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳನ್ನು ಮಾಡಿ ಹಬೆಯಲ್ಲಿ ಬೇಯಿಸಿ. ಬಳಿಕ ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಜೀರಿಗೆ, ಕರಿಬೇವು, ಹಿಂಗು ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಉಂಡೆಗಳನ್ನು ಹಾಕಿ ಹುರಿದು ಮೇಲಿನಿಂದ ತೆಂಗಿನ ತುರಿಯನ್ನು ಉದುರಿಸಿ 2 ನಿಮಿಷ ಬೇಯಿಸಿ. ಈಗ ಅವಲಕ್ಕಿ ಉಂಡೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಒಂದು ಎಗ್ ಮಸಾಲಾ ಬೋಂಡ, ಇನ್ನೊಂದು ಅವಲಕ್ಕಿ ಉಂಡೆ ರೆಡಿ ಇದೆ. ಟೇಸ್ಟ್ ನೋಡುವಾಗದೆ ಟೇಸ್ಟ್ ನೋಡಿ ಹೇಳಿ ವೀಕ್ಷಕರಿಗೆ ಹೇಗೆ ಅಂತ ಹೇಳಿ. ತಕೊಳ್ಳಿ ಮೇಡಮ್ ನೀವು ಕೂಡ. ಸೊ ಇದು 3 ಲೇಯರ್, ಹೊರಗಿನ ಬೈಂಡಿಂಗ್, ಒಳಗಿನ ಫಿಲ್ಲಿಂಗ್ ಮತ್ತು ಮೊಟ್ಟೆ. ಹೇಗಾಗಿದೆ ರುಚಿ? ತುಂಬ ಚೆನ್ನಾಗಿದೆ. ಒಳಗಿನ ಫಿಲ್ಲಿಂಗ್ ಏನು ಮಾಡಿದಿರಾ ಅದು ಮೊಟ್ಟೆಗೆ ಮತ್ತು ಹೊರಗಿನ ಬೈಂಡಿಂಗಿಗೆ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಕೊಡುತ್ತೆ. ಅಂಡ್ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ
ನಾವು ಆ ಮೊಟ್ಟೆ ಯೆಲ್ಲೋ ಕಲರ್ ಜಸ್ಟ್ ಕೆಲವರು ಅವಾಯ್ಡ್ ಮಾಡ್ತಾರೆ, ಹೌದು. ಬಟ್ ಇದ್ರ ಮುಖಾಂತರ ಟೇಸ್ಟ್ ರಿಚ್ನೆಸ್ ಕೊಟ್ಟು ತಿನ್ನುವಾಗ ತಿನ್ನುವಾಗೆ ಆಗ್ತದೆ. ತುಂಬಾ ಚೆನ್ನಾಗಿದೆ, ಮಾಡ್ಕೊಳ್ಬಹುದು ಎಲ್ಲರೂ. ಅಂಡ್ ಈಸಿ ಇದೆ, ಬಿಸಿ ಬಿಸಿ ಆಗಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಲ್ವಾ? ಉಂಡಿಗೆ ಟೇಸ್ಟ್ ನೋಡಿ. ಫಸ್ಟ್ ಆಫ್ ಆಲ್ ಇದರ ಕಲರ್ ತುಂಬಾ ಖುಷಿ ಆಯ್ತಲ್ಲ ಅಲ್ವಾ? ಅಂಡ್ ಬೈ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು. ಟೋಟಲಿ ಡಿಫ್ರೆಂಟ್. ಯಾಕಂತ ಹೇಳಿದ್ರೆ ಅಕ್ಕಿಯಿಂದ ಮಾಡುವಂತದ್ದು ಒಂದು ಟೇಸ್ಟ್ ಆದ್ರೆ ಇದರಲ್ಲಿ ರವಾ ಮತ್ತು ಅವಲಕ್ಕಿ ಎರಡು ಇರೋದ್ರಿಂದ ಎರಡರ ಡಿಫ್ರೆಂಟ್ ಟೇಸ್ಟ್ ತಿನ್ನುವಾಗ ಆ ಕಡೆ ಒಂದು ಸ್ವಲ್ಪ ರವಾದ ಟೇಸ್ಟ್, ಈ ಕಡೆ ಸ್ವಲ್ಪ ಅವಲಕ್ಕಿ ಟೇಸ್ಟ್, ಜೊತೆಗೆ ಮಸಾಲ ಅಂಡ್ ಕೊನೆಗೆ ಕೊಟ್ಟಂತಹ ಒಗ್ಗರಣೆ ಹೌದು, ತುಂಬಾ ಚೆನ್ನಾಗಿದೆ. ವೆರಿ ನೈಸ್ ಟೇಸ್ಟ್. ಎರಡು ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ನಿಮ್ ಕೇಳುವಾಗೇನೆ ಇಲ್ಲ, ಯಾಕಂದ್ರೆ ಹೇಳಿದ್ರೆ ತುಂಬಾ ಸಲ ಅಡುಗೆ ಮನೆಗೆ ಬಂದಿದ್ದೀರಾ. ಸೊ ಏನ್ ರೆಸ್ಪಾನ್ಸ್ ಸಿಗುತ್ತೆ ನಿಮ್ಗೆ? ನನಗೆ ಅಂದರೆ ಒಂದು, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಪ್ರತಿಯೊಬ್ಬರು ಗುರುತಿಸ್ತಾ ಇದ್ದಾರೆ ಈಗ ನನ್ನನ್ನು. ಒಂದು ಮೇನ್ ನಮ್ಮ ಟಿ ವಿ ಸಿಬ್ಬಂದಿಯವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಂದರೆ ನನ್ನ ಒಂದು ಟ್ಯಾಲೆಂಟನ್ನು ಅವರೊಂದು ಅರ್ಥ ಮಾಡಿಕೊಂಡು ಅವಕಾಶ ಕೊಡ್ತಾ ಇದ್ದಾರೆ. ಇನ್ನೂ ಕೊಡಲಿ ಹೇಳಿ ಸಹ ಕೇಳ್ತಾ ಇದ್ದೇನೆ. ಮತ್ತು ನಾನು ಆಗಲೇ ಹೇಳಿದೆ, ನಿಮ್ಮಂಥ ಸೂಪರ್ ಆ್ಯಂಕರ್ಸ್ ಇರುವಾಗ ನಮ್ಮ ಟ್ಯಾಲೆಂಟ್ ಆದಷ್ಟು ಹೊರಗೆ ಬರ್ತದೆ. ಒಂದು ನಮಗೆ ಧೈರ್ಯದಲ್ಲಿ ಮಾತಾಡಲಿಕ್ಕೆ ಸಹ ಆಗ್ತದೆ ಇಲ್ಲಿ ಬಂದು. ಸೊ ಇದೇ ರೀತಿ ನಿಮ್ಮ ಸಹಕಾರ ಇರಲಿ. ಅಂಡ್ ಮನೆಯಲ್ಲಿ ನಿಮ್ಮ ಈ ಫುಡ್ ಗಳ ಜೊತೆ ನಮ್ಮ ಮಾತುಗಳು ಕೂಡ ಸಿಗುತ್ತೆ ಅಂತ ಹೇಳುವಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಸೊ ಎನಿಹಾವ್ ಅದೇ ಖುಷಿಯಿಂದ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮ್ಗೆ. ಥ್ಯಾಂಕ್ ಯು. ಹಾಗೇನೆ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಗೋಧಿ ಹಿಟ್ಟು ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ ಇದಕ್ಕೆ. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ರಾತ್ರಿಯ ಊಟ, ಮಧ್ಯಾಹ್ನದ ಊಟ ಯಾವುದೇ ರೀತಿಗೂ ಕೂಡ ಒಂದು ಸೂಪರ್ ಅಕ್ಕಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೇನೆ ಬರ್ತಾ ಇರಿ, ಮತ್ತೊಮ್ಮೆ ಸಿಗುವ. ಓಕೆ, ಧನ್ಯವಾದ ನಮ್ಮ ಟಿವಿ ಅವರಿಗೆ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ 2 ರೆಸಿಪೀಸ್ ಗಳನ್ನು ನೋಡ್ಕೊಂಡ್ರಿ. ಸೊ ಇದೇ ರೀತಿ ನಿಮ್ಮಲ್ಲಿ ಒಳ್ಳೆಯ ಕೈರುಚಿ ಇದ್ರೆ, ನಿಮ್ಮಲ್ಲೂ ನಿಮ್ಮದೇ ಆದಂತಹ ಅಡುಗೆಗಳಿದ್ರೆ ಖಂಡಿತವಾಗ್ಲೂ ನಮ್ಮ ಟಿವಿಯ ಈ ವೇದಿಕೆಯ ಮುಖಾಂತರ ನಿಮ್ಮ ಕೈರುಚಿಯನ್ನು ನಮ್ಮ ಅಡುಗೆ ಮನೆಯಲ್ಲಿ ತೋರಿಸಬಹುದು. ಸೊ ಆದಷ್ಟು ಬೇಗ ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಡುಗೆಯ ಅರಮನೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.